ಬಸ್ಸಿನಲ್ಲಿ ಸಿಕ್ಕಿದ ಚಿನ್ನ ಮತ್ತು ಇತರ ಅಮೂಲ್ಯ ವಸ್ತುಗಳನ್ನು ವಾರಸುದಾರರಿಗೆ ಹಿಂತಿರುಗಿಸಿದ ಘಟನೆ ಉಡುಪಿ ಕುಂದಾಪುರ ಬಸ್ನಲ್ಲಿ ನಡೆದಿದೆ. ಪುಕ್ಕಡೆ ಸಿಕ್ಕರೆ ತನಗೂ ಇರಲಿ ತನ್ನ ಅಪ್ಪನಿಗಿರಲಿ ಎನ್ನುವ ಈಗಿನ ಕಾಲದಲ್ಲಿ ಇಂತಹ ಘಟನೆ ಬಹಳ ಅಪರೂಪ ಅಂತ ಎನಿಸಿದೆ. ಈ ಪ್ರಸಂಗ ನಡೆದಿದ್ದು ಕುಂದಾಪುರ ಮಂಗಳೂರು ಎಕ್ಸ್ಪ್ರೆಸ್ ಬಸ್ನಲ್ಲಿ. ಕುಂದಾಪುರದಲ್ಲಿ ಬಸ್ ಹತ್ತಿದ ಯುವಕನೊಬ್ಬ ತೆಕಟೆಯಲ್ಲಿ ಇಳಿದೋಗಿದ್ದ. ಕಂಡಕ್ಟರ್ ಆತ ಕುಳಿತಿದ್ದ ಸೀಟ್ ನೋಡಿದರೆ ಅಲ್ಲೊಂದು ಬ್ಯಾಗ್ ಇತ್ತು. ಬ್ಯಾಗಿನಲ್ಲಿ ಕರಿಮಣಿ ಸರ, 3 ಬಳೆಗಳು ಮತ್ತು ಒಂದು ಮೊಬೈಲ್ ಇತ್ತು. ಇದನ್ನು ನೋಡಿದ ಕಂಡಕ್ಟರ್ ಏನು ಮಾಡುವುದೆಂದು ತೋಚದೆ ತನ್ನ ಗೆಳೆಯ ಪ್ರಕಾಶ್ಗೆ ಫೋನ್ ಮಾಡಿ ತಿಳಿಸಿದ್ದಾನೆ. ದುರ್ಗಮ್ಮ ಬಸ್ಸಿನಲ್ಲಿ ಚಾಲಕರಾಗಿರುವ ಪ್ರತಾಪ್ ಬಸ್ಸಿನಲ್ಲಿ ಯಾರಾದರೂ ಪೊಲೀಸರು ಇದ್ದರೆ ಅವರ ಕೈಗೆ ಒಪ್ಪಿಸಿ ಫೋಟೋ ತೆಗೆದು ಕಳಿಸಿ ಎಂದು ಹೇಳಿದರು. ಬಸ್ ಕಂಡಕ್ಟರ್ ವಿಟ್ಲ ಮೂಲದ ಗೋಪಾಲ್ ಬಸ್ನಲ್ಲಿ ನೋಡಿದಾಗ ಕೋಟ ಠಾಣೆ ಸಿಬ್ಬಂದಿ ಇರುವುದನ್ನು ಗಮನಿಸಿ ಚಿನ್ನಾಭರಣದ ಬ್ಯಾಗ್ ಅವರ ಕೈಗೆ ನೀಡಿದ್ದಾರೆ. ಇತ್ತ ಬಸ್ ಡ್ರೈವರ್ ಪ್ರತಾಪ್ ಚಿನ್ನಾಭರಣ ಮತ್ತು ಮೊಬೈಲ್ನ ಫೋಟೋವನ್ನು ವಾಟ್ಸಪ್ ಜಾಲತಾಣಗಳಲ್ಲಿ ಹಾಕಿದ್ದು, ಅದರ ಜೊತೆ ಚಿನ್ನಾಭರಣ ಬ್ಯಾಗ್ಗಳನ್ನು ಕಳ್ಕೊಂಡ ತನ್ನ ನಂಬರ್ಗೆ ಕರೆ ಮಾಡುವಂತೆ ತಿಳಿಸಿದರು. ಅವರದ್ದೇ ನಂಬರ್ ಆಗಿದ್ದ ಕಾರಣ ಮೆಸೇಜ್ ಉಡುಪಿಯಲ್ಲಿ ವೈರಲ್ ಆಗಿದ್ದು ಚಿನ್ನ ಕಳ್ಕೊಂಡಿದ್ದ ಯುವಕನಿಗೆ ಸಿಕ್ತು. ಅನಂತರ ಫೋನ್ ಮಾಡಿದ್ದ ಯುವಕನಿಗೆ ಕೋಟ ಠಾಣೆಗೆ ತೆರಳಲು ಸೂಚಿಸಿದ್ದು ಅಲ್ಲಿ ಚಿನ್ನದ ಮಾಹಿತಿ ನೀಡಿ ಅದನ್ನು ಆತ ಪಡೆದಿದ್ದಾನೆ.